ಮೂಡುಬಿದಿರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನ ನಡೆಸುವಂತ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಆಳ್ವಾಸ್ ವಿರಾಸತ್ 2018ರ ಪ್ರಶಸ್ತಿಯನ್ನ ಭಾರತೀಯ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ದ್ವಂದ್ವ ಹಾಡುಗಾರಿಕೆಯ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಸಹೋದರರಿಗೆ ನೀಡಿ ಗೌರವಿಸಲಾಗುವುದು ಎಂದು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ತಿಳಿಸಿದ್ದಾರೆ. ಈ ಬಗ್ಗೆ ಮೂಡಬಿದಿರೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಆಳ್ವಾಸ್ ವಿರಾಸತ್ ಜನವರಿ 12ರಿಂದ 14ರವರೆಗೆ 3 ದಿನಗಳ ಕಾಲ ಮೂಡಬಿದಿರೆಯ ಆಳ್ವಾಸ್ ಆವರಣದ ವಿವೇಕಾನಂದ ನಗರ ಪುತ್ತಿಗೆಯ ವನಿಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ಜರುಗಲಿದೆ. ಪದ್ಮಭೂಷಣ ಪಂಡಿತ್ ರಾಜನ್ ಸಾಜನ್ ಮಿಶ್ರಾ ಅವರಿಗೆ ಈ ಬಾರಿಯ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುವುದು ಎಂದ ಅವರು ಈ ಸಹೋದರರ ಸಂಗೀತ ಸಾರ್ವಭೌಮತೆಯನ್ನು ಅರಸಿಕೊಂಡು ಪದ್ಮಭೂಷಣ ಸಂಗೀತ ನಾಟಕ ಅಕಾಡೆಮಿ, ತಾನ್ಸೇನ, ಓಂಕಾರ್ನಾಥ್ ಠಾಕೂರ್, ಕಾಶಿ ಗೌರವ, ಯಶ ಭಾರತಿಯೇ ಮೊದಲಾದ ಅನೇಕ ಪ್ರಶಸ್ತಿಗಳು ಬಂದಿವೆ. ತಮ್ಮ ವಿಶಿಷ್ಟ ಸಂಗೀತ ಪ್ರತಿಭೆಯಿಂದ ಜಾಗತಿಕ ಮಟ್ಟದಲ್ಲಿ ಚಿರಪರಿಚಿತರಾಗಿರುವ ಇವರಿಗೆ ಅಮೆರಿಕದ ಬಾಲ್ಟಿಮೋರಾ ಪಟ್ಟಣದ ಗೌರವ ಪೌರ ಪ್ರತಿನಿಧಿತ್ವವು ಪ್ರಾಪ್ತಿಯಾಗಿದೆ ಎಂದರು. ಅವರು ಬಂಡ್ರಾಸಿನ ಸಂಗೀತ ಕುಟುಂಬದಿಂದ ಬಂದಂಥವರು. ಬಾಲ್ಯದಿಂದಲೇ ಇದನ್ನು ಬಹಳಷ್ಟು ಅದರ ಬಗ್ಗೆ ಅಭ್ಯಾಸ ಮಾಡಿಕೊಂಡು ಬಂದವರು. ಅವರ ಇಡೀ ಪರಿಚಯ ಇದರೊಳಗೆ ಇದೆ. ಅವರು ಸಹೋದರರು ಇಬ್ಬರು ಸೇರಿಕೊಂಡೇ ಇವತ್ತು ಕಾರ್ಯಕ್ರಮಗಳನ್ನು ಎಲ್ಲ ಕಡೆಯಲ್ಲಿ ಕೊಡ್ತಾ ಬಂದಿದ್ದವರು. ಅವರಿಗೆ ಪದ್ಮಭೂಷಣ, ಸಂಗೀತ ನಾಟಕ ಅಕಾಡೆಮಿ, ತಾನ್ಸೇನ್, ಓಂಕಾರ್ನಾಥ್ ಠಾಕೂರ್, ಕಾಶಿ ಗೌರವ, ಯಶಭಾರತಿ ಮೊದಲಾದ ಅನೇಕ ಪ್ರಶಸ್ತಿಗಳು ಬಂದಿದೆ. ಈ ಸಲ ನಾವು ಅವರಿಗೆ ಆಳ್ವಾಸ್ ವಿರಾಸತ್ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಮತ್ತು ಅವರಿಗೆ ಇಬ್ಬರಿಗೂ 1 ಲಕ್ಷ ರೂಪಾಯಿ ನಗದಿನೊಂದಿಗೆ ಆಳ್ವಾಸ್ ವಿರಾಸತ್ 2018 ಪ್ರಶಸ್ತಿಯನ್ನು ಕೊಟ್ಟು ನಾವು ಇನ್ನು 24ನೇ ವರ್ಷದ ಆಳ್ವಾಸ್ ವಿರಾಸತ್ತನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರಿಯಾದ ಪಿಬಿ ಆಚಾರ್ಯ ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ವಹಿಸಿಕೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. 24ನೇ ಆಳ್ವಾಸ್ ವಿರಾಸತ್ ಜನವರಿ 12, 13, 14ರಂದು ಮೂಡುಬಿದಿರೆಯ ವಿವೇಕಾನಂದ ನಗರದಲ್ಲಿ ಪುತ್ತಿಗೆಯ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ 3 ದಿವಸದ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ ಸಲದ ಆಳ್ವಾಸ್ ವಿರಾಸತ್ 2018ರ ಉದ್ಘಾಟನೆಗೆ ನಾಗಾಲ್ಯಾಂಡಿನ ರಾಜ್ಯಪಾಲರು ಶ್ರೀ ಪಿಬಿ ಆಚಾರ್ಯರು ಅವರು ಬರಲಿಕ್ಕಿದ್ದಾರೆ. ಬಂದು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ವಹಿಸಿಕೊಳ್ಳಲಿದ್ದಾರೆ. ಪ್ರೇಮಶ್ರೀ ವಿ4 ನ್ಯೂಸ್ 24/7 ಮೂಡಬಿದಿರೆ.